ಸೊಲ್ಮೆಲು ನಮ್ಮ ಕುಡ್ಲ ತುಳು ವಾರ್ತೆಲು ಇತ್ತೇನಿತ್ತ ಮಲ್ಲ ಸುದ್ದಿಲು ಸ್ಮಾರ್ಟ್ ಸಿಟಿ ಯೋಜನೆದ 34 ಕಾಮಗಾರಿಲೆಡೆ 2,000 ಪದ್ಧತಿತ ಕಟ್ಟಡ ನಿರ್ಮಾಣ ತ್ಯಾಜ್ಯ ಇಲೆವರಿ ನಿಯಮ ಪಾಲನೆ ಮಲ್ತೊಂದುಂಡ ಇಚ್ಚ ಡಿಸೆಂಬರ್ 23ಕ್ಕೆ ವಿಚಾರಣೆ ಸ್ಮಾರ್ಟ್ ಸಿಟಿ ವ್ಯವಸ್ಥಾಪಕ ನಿರ್ದೇಶಕರ ಹಾಜರಾಯರ ಹೈಕೋರ್ಟ್ ಆದೇಶ ಉಜಿರೆದ ಉದ್ಯಮಿ ಎಕೆ ಶಿವಣ್ರನ ಪುಲ್ಲಿನ ಬೆಳ್ತಂಗಡದ ಇಲ್ಲಡ ರಟ್ಟೈನ 17 ಕೋಟಿ ರೂಪಾಯಿ ಬೇಡಿಕೆ ಪೊಲೀಸರಿಡಿದ ಭಾರೀ ತನಿಖೆದ ಕಾರ್ಯಾಚರಣೆ ಹಸಿರು ಪೀಠದ ಆದೇಶದಂಚ ಕೇಂದ್ರ ಸರ್ಕಾರ ಕಸ್ತೂರಿ ರಂಗನ್ ವರದಿನ ಜಾರಿ ಮಲ್ಪನ ಗಾಳಿ ಸುದ್ದಿ ಒಡಿಪುದ 25 ಹೆಚ್ಚ ಗ್ರಾಮದಕ್ಲೆಗೆ ವರದಿ ಜಾರಿ ಆಪುನ ಪೋಡಿಕೆ ಪಾಕ ವರ್ಷಲಿಡ್ದು ಲಕ್ಷಗಟ್ಟಲೆ ಬಾಡಿಗೆ ಕಟ್ಟಂದೆ ಬಾಕಿ ವರಿಪಾಯಿನ ಅಂಗಡಿ ಉದ್ಯಮಲು ಉಳ್ಳಾಲ ನಗರಸಭೆ ಅಧಿಕಾರಿಲಿಡ್ದು ತುರ್ತು ಕಾರ್ಯಾಚರಣೆ ಅಂಗಡಿಲೆಗ ಬೀಗ ವಾರ್ತೆದ ಇವರ ಸ್ಮಾರ್ಟ್ ಸಿಟಿ ಯೋಜನೆಡು 34 ಕಾಮಗಾರಿನ ವಿಚಾರಡು ಇವರ ಕೊರಗೆರೆ ಡಿಸೆಂಬರ್ 23ಕ್ಕೆ ವಿಚಾರಣೆಗೆ ಹಾಜರಾವಡುಂದು ಸ್ಮಾರ್ಟ್ ಸಿಟಿ ಲಿಮಿಟೆಡ್ ಕುಡ್ಲದ ವ್ಯವಸ್ಥಾಪಕ ನಿರ್ದೇಶಕರಿಗೆ ಹೈಕೋರ್ಟ್ ಸೂಚನೆ ಕೊಡ್ತುಂಡು ಸ್ಮಾರ್ಟ್ ಸಿಟಿ ವ್ಯವಸ್ಥಾಪಕ ನಿರ್ದೇಶಕರು ಮಹಾನಗರ ಪಾಲಿಕೆ ಕಮಿಷನರ್ಲ ಅದುಲ್ಲರು ಕರ್ನಾಟಕ ಕಾನೂನು ಸೇವಾ ಪ್ರಾಧಿಕಾರ ಸಂದಾಯಿನ ಸಾರ್ವಜನಿಕ ಎಡ್ಡೆಪ್ಪುದ ಅರ್ಜಿ ವಿಚಾರಣೆ ನಡಪಾಯಿನ ರಾಜ್ಯ ಹೈಕೋರ್ಟ್ ನ್ಯಾಯಮೂರ್ತಿ ಎಎಸ್ ಓಖ್ರಿನ ದುಂಬಾಳ್ತದ ವಿಭಾಗೀಯ ನ್ಯಾಯಪೀಠ ಗುರುವಾರ ಆದೇಶ ಬಿದಡ್ಪಾದ ಸ್ಮಾರ್ಟ್ ಸಿಟಿ ಕುಡ್ಲದ ವ್ಯವಸ್ಥಾಪಕ ನಿರ್ದೇಶಕರು ಡಿಸೆಂಬರ್ 23ಕ್ಕೆ ವಿಚಾರಣೆಗೆ ಹಾಜರಾವಡುಂದು ಬಂತಿರು ಕುಡ್ಲ ಮಹಾನಗರ ಪಾಲಿಕೆ ಸುತ್ತೋಡು ಕೈಕದ ತೊನ್ನ 34 ಕಾಮಗಾರಿಲೆಡು 2014 ಕಠಿಣ ನಿರ್ಮಾಣ ತ್ಯಾಜ್ಯ ಇಲೆವಾರಿ ಬಗೆತ ನಿಯಮಗಳನ್ನು ಪಾಲನೆ ಮಲ್ತೊಂದುಂಡ ಇಜ್ಜಪನ್ಪುನ ಬಗೆಟ್ ಡಿಸೆಂಬರ್ 23ಕ್ಕೆ ವಿಡಿಯೋ ಕಾನ್ಫರೆನ್ಸ್ ವಿಚಾರಣೆಗೆ ಹಾಜರಾದ ಇವರ ಕೊರಿಯರೆ ಕುಡ್ಲ ಮಹಾನಗರ ಪಾಲಿಕೆ ಕಮಿಷನರ್ಲ ಆದಿಪುನ ಸ್ಮಾರ್ಟ್ ಸಿಟಿ ವ್ಯವಸ್ಥಾಪಕ ನಿರ್ದೇಶಕರಿಗೆ ಹೈಕೋರ್ಟ್ ಖಡಕ್ ನಿರ್ದೇಶನ ಕೊಡ್ತುಂಡು ಇವರನೆ ಕೊಡ್ಚಿಂಡ ಮಾತಾ ಕಾಮಗಾರಿಲೆನ ಉಂತಾಯರೆ ಆದೇಶ ಕೊರಡಾಪುಣಂದು ಜಾಗೃತೆ ಪಂತೆರು ಕುಡ್ಲ ನಗರಡು ಕೈಕದ ತನ್ನ 34 ಕಾಮಗಾರಿಲೆಡು ತ್ಯಾಜ್ಯ ಇಲೆವಾರಿ ನಿಯಮಲೆಗ ಪಾಲನೆ ಮಲ್ತೊಂದಿಜ್ಜಿ ಅಂಚಾದ ಇಡೀ ನಗರಡು ಜನಕುಲು ಸಂಚಾರ ಮಲ್ಪಂದನಂಚ ಆತಂಡು ಕಾಮಗಾರಿಲೆನ ಕೈತಲಡೆ ನಿರ್ಮಾಣ ತ್ಯಾಜ್ಯ ಉಂಡು ಅವೆಲ್ಲ ದೆಪ್ಪಾದಜಿಂದು ಪ್ರಾಧಿಕಾರದ ಪರ ವಕೀಲರು ವಾದ ದುಂಬುದಿತ್ತೆರು ಪಚ್ಚನಾಡಿ ಕುಡುಪು ಬೊಕ ಮಂದಾರ ಪ್ರದೇಶಡು ಘನತ್ಯಾಜ್ಯ ಭೂಭರ್ತಿ ಘಟಕಡ್ದು ಉಂಡಾಯಿನ ಸಮಸ್ಯೆలను ಬೊಕ್ಕ ಪರ್ಪುಣ ನೀರಿದ ಸ್ಥಿತಿಗತಿ ಅಧ್ಯಯನ ಮಲ್ತದು ವರದಿ ಸಂದಾಯಿತಂಡಲ ಅವಳು ಪರ್ಪುಣ ನೀರಿದ ಸಮಸ್ಯೆ ಉಂಡೊಂದು ನ್ಯಾಯಪೀಠಗೂ ತೆರಿಪಾದಡು ಉಜಿರೆ ರಥಬೀದಿದ ಉದ್ಯಮಿ ಎಕೆ ಶಿವಣ್ರನ ಪುಲ್ಲಿ 8 ವರ್ಷದ ಅನುಭವ ಬೆಳ್ತಂಗಡಿಡು ಇಲ್ಲದ ಜಾಲಡು ಗೊಬ್ಬೊಂದು ಪುನಗ ಕಾರಡು ಬತ್ನ 4 ಆಣನ್ನು ರಟ್ಟಾದರು ಆಣನ್ನು ಬುಡ್ದು ಕೊರಡೊಂದಾಂಡ 17 ಕೋಟಿ ರೂಪಾಯಿದ ಬೇಡಿಕೆ ದೀತರಿಗೆ ತನಿಖೆಗೆ ಪೊಲೀಸರು ಬೇತನೆ ಕೂಟ ಕಟ್ಟಿದರು ಉಜಿರೆ ರಥಬೀದಿದ ಉದ್ಯಮಿ ಎಕೆ ಶಿವಣ್ರನ ಪುಲ್ಲಿ 8 ವರ್ಷ ಪ್ರಾಯದ ಅನುಭವ ಬೆಳ್ತಂಗಡಿಡು ಇಲ್ಲಡು ಜಾಲಡು ಗೊಬ್ಬೊಂದು ಪುನಗ ಕಾರಡು ಪತ್ತನ 4 ಆಣನ್ನು ಪತ್ತದು ಕಾರದು ಪಾಡ್ದು ಪದರಾಡಾತಿರು ಪೊಲೀಸರು ಬೊಕ್ಕ ಊರ್ದಕ್ಲು ಆರೋಪಗಳನ್ನು ನಾಡ್ತಿರು ಆನನ್ನು ರಟ್ಟಾಯಿನಕಲು ಆಯನ ಅಪ್ಪೆಗೂ ಫೋನ್ ಮಲ್ತದು 17 ಕೋಟಿ ರೂಪಾಯಿ ಬೇಡಿಕೆ ದುಂಬುದಿತ್ತಿರು ಬೊಲಿಯ ಇಂಡಿಕಾ ಕಾರಡು ಬೈದಿನ 4 ಬಯ್ಯ ಸುಮಾರು 6 ಗಂಟೆದ ಪೊರ್ತುಡು ಆಣನ್ನು ರಟ್ಟಾದು ಚಾರ್ಮಾಡಿ ದಂಚಿ ಕಾರು ಕೊಲ್ಲುತ್ತಿರೆಂದು ಮಾಹಿತಿ ತಿಕ್ಕ ನಡೆದವರ ಪೊಲೀಸರು ನಾಕಾಬಂದಿ ನಡಪಾದಿರು ಅಕಲು ಹಿಂದಿ ಭಾಷೆಡೆ ಪಾತ್ರರೊಂದಿತ್ತೆರೆಂದು ಊರ್ದಕಲು ಪಂತಿರು ಪಣವುಗೂ ಬೇಡಿಕೆ ದಿನಗಲ ಹಿಂದಿಡೆ ಪಾತ್ರರೊಂದಿತ್ತೆರಿಗೆ ಮೂಡಿಗೆರೆ ತಾಲೂಕು ಚಾರ್ಮಾಡಿ ಘಾಟಿ ಕೈತಲದ ಕೊಟ್ಟಿಗೆ ಹಾರ ಚೆಕ್ ಪೋಸ್ಟ್ ಪೊಲೀಸರು ನಾಕಾಬಂದಿ ಪಾಡ್ದು ತನಿಖೆ ನಡೆಪಾದಿರು ದಕ್ಷಿಣ ಕನ್ನಡ ಜಿಲ್ಲೆದ ಭಾಗೋಡ್ದು ಬರ್ಪುನ ಪ್ರತಿಯೊಂಜಿ ಗಾಡಿಲೆಲ್ಲ ಬುಡಂದೆ ತನಿಖೆ ಮಲ್ತದುಲ್ಲೆರು ಬಣಕಲ್ ಪೊಲೀಸರ್ಲ ಕೊಟ್ಟಿಗೆ ಹಾರ ಕೈತಲು ಬತ್ತು ಸೇರ್ದರು ಆರೋಪಣೆಯನ್ನು ಪತ್ತೆರೆ ಡಿವೈಎಸ್ಪಿ ವ್ಯಾಲೆಂಟೈನ್ ಡಿಸೋಜಾ ಮಾರ್ಗದರ್ಶನಡು ಬೆಳ್ತಂಗಡಿ ವೃತ್ತ ನಿರೀಕ್ಷಕರು ಸಂದೇಶ್ ಇತದು ಬೇತನೆ ಕೂಟ ಕಟ್ಟದನು ಪಟ್ಟೇಘಟ್ಟ ಪ್ರದೇಶಲು ಬೊಕ್ಕ ಅಲ್ಪದ ಪರಿಸರ ರಕ್ಷಣೆದ ಉದ್ದೇಶ ಉಪ್ಪುನ ಕಸ್ತೂರಿ ರಂಗನ್ ವರದಿ ಕೂಡ ಚರ್ಚೆಗೆ ಬೈದಂಡು ಹಸಿರು ಪೀಠದ ಆದೇಶದಂಚ ಕೇಂದ್ರ ಸರ್ಕಾರ ಈ ವರ್ಷದ ಉಲೈ ವರದಿ ಜಾರಿ ಮಲ್ಪಡುಂದು ಗಾಳಿ ಸುದ್ದಿ ಉಂಡು ಕಸ್ತೂರಿ ರಂಗನ್ ವರದಿನ ಕೇಂದ್ರ ಸರ್ಕಾರ ಈ ವರ್ಷದ ಅಖೇರಿದ ಉಲಾಯಿ ಜಾರಿ ಮಲ್ಪುಣಂದು ಗಾಳಿ ಸುದ್ದಿ ಲಕ್ಕದನು ಕರ್ನಾಟಕ ರಾಜ್ಯದ ಸುಮಾರು 1570 ಗ್ರಾಮಲು ಇಂದತ್ತ ಉಲಾಯಿ ಬರ್ಪುಂಡು ಒಡಿಪು ಜಿಲ್ಲೆದ 25 ಹೆಚ್ಚ ಗ್ರಾಮಗಳಿಗೆ ಇಂದತ್ತ ಬೆಚ್ಚ ಮುಟ್ಟೆರ ಉಂಡು ಅಂಚಾದು ಗ್ರಾಮ ಪಂಚಾಯತ್ ಓಟುಡು ಕಸ್ತೂರಿ ರಂಗನ್ ವರದಿಯೇ ಮುಖ್ಯ ವಿಚಾರ ಆತಂಡು
ಒಡಿಪು ಜಿಲ್ಲೆದ ಕುಂದಾಪುರ, ಹೆಬ್ರಿ, ಕಾರ್ಲ, ಬೈಂದೂರು ತಾಲೂಕದ ಪಾಕ ಗ್ರಾಮಲಿನ ಜನಕುಲು ವರದಿ ಜಾರಿ ಬಗೆಟ್ಟು ಪೋಡಿದ್ದರು. ಓಟು ಪಾಡಂದೆ ಉಪ್ಪುನ ನಿರ್ಧಾರಗುಲ ಮನಸ್ಸು ಮಲ್ತಿದ್ದರು. ಅಂಚಾದ ಆಡಳಿತ ಬೊಕ್ಕ ಎದುರು ಪಕ್ಷಲು ಜನಕಲಿನ ವಿಶ್ವಾಸ ಪಡೆಯರೆ ಪ್ರಯತ್ನಡುಲ್ಲ. ಸ್ಥಳೀಯ ವ್ಯಕ್ತಿ ರತ್ನಾಕರ ಈ ಬಗೆಟ್ಟು ಪಾತೆಡ್ದು ಅಭಿಪ್ರಾಯ ತೆರಿಪಾದರು. ಕಾಡು ಪ್ರದೇಶ ಏನು ಉಂಟು ಅದನ್ನು ಖಂಡಿತವಾಗಿ ಬೇಕಾದರೆ ಪರಿಸರ ಸಂರಕ್ಷಣೆಯನ್ನು ಮಾಡಲಿ. ಅದು ಬಿಟ್ಟು ಈಗ ಹಳ್ಳಿಗಳಲ್ಲಿ ಹಲವಾರು ಈ ತೋಟ ಕೃಷಿ ಮಾಡಿದ ಜಾಗವನ್ನು ಕೂಡ ಅವರ ಏನು ಬಫರ್ ಝೋನ್ ಅಂತ ಅವರೊಂದು ನಿರ್ಧಾರ ಮಾಡಿದ್ದಾರೆ. ಅದು ಕೂಡ 1 ಕಿಲೋಮೀಟರ್ ವ್ಯಾಪ್ತಿಯವರೆಗೆ ಅದರ ಕಲ್ಲಿನಿಂದ 1 ಕಿಲೋಮೀಟರ್ವರೆಗೆ ವ್ಯಾಪ್ತಿ ಎಲ್ಲವನ್ನು ಕೂಡ ಅವರು ಬಫರ್ ಝೋನ್ ಅಂತ ಘೋಷಣೆ ಮಾಡಿದ್ದಾರೆ. ಅದು ಖಂಡಿತವಾಗಿ ತಪ್ಪು. ಅದಕ್ಕೆ ನಮ್ಮ ಎಲ್ಲ ವಿರೋಧ ಇದೆ. ಯಾಕಂದರೆ ತುಂಬ ಜನ ರೈತರು ಇವತ್ತು ವಲಸೆ ಹೋಗುವಂಥ ಪರಿಸ್ಥಿತಿ ಇವತ್ತು ನಮ್ಮ ಕಾರ್ಕಳದಲ್ಲಿ ಕೂಡ ಸುಮಾರು ಒಂದು 25 ಗ್ರಾಮಗಳಿಗೆ ಆಗಿದೆ. ಯಾಕಂದರೆ ನಮ್ಮ ಎಲ್ಲ ಹಳ್ಳಿಗಳಲ್ಲಿ ಕೂಡ ಎಲ್ಲ ಕೃಷಿಯನ್ನು ಮಾಡಿ ಅಥವಾ ಬೇರೆ ಬೇರೆ ಮೂಲಭೂತ ಸೌಕರ್ಯಕ್ಕಿರ್ಬೋದು, ಇವತ್ತು ರಸ್ತೆ, ನೀರು ಮತ್ತು ನಮ್ಮ ಲೈಟ್, ಈ ಎಲ್ಲ ವ್ಯವಸ್ಥೆ ಖಂಡಿತವಾಗಿ ಯಾರು ಹಳ್ಳಿಯಲ್ಲಿ ಕೂತ್ಕೊಂಡಿದ್ದಾರೆ ಅವರಿಗೆ ಅದು ಮೂಲಭೂತ ಸೌಕರ್ಯ ಬೇಕು. ಆದರೆ ಇವತ್ತು ಏನು ಮಾಡ್ತಾ ಇದೆ ಅಂದರೆ ಯಾವುದೇ ಒಂದು ಮೂಲಭೂತ ರಸ್ತೆ ಅಭಿವೃದ್ಧಿ ಮಾಡುವಾಗ ಇರ್ಬೋದು ಅಥವಾ ನಮ್ಮ ನೀರಿನ ಪೈಪ್ಲೈನ್ ಮಾಡುವಾಗ ಎಲ್ಲವನ್ನು ಕೂಡ ಇವತ್ತು ತಡೆ ಹಿಡಿತಾ ಇದ್ದಾರೆ. ಇದನ್ನು ಖಂಡಿತವಾಗಿ ನಾವು ವಿರೋಧಿಸ್ತಾ ಇದ್ದೇವೆ. ಕಸ್ತೂರಿ ರಂಗನ್ ವರದಿ ಅವೈಜ್ಞಾನಿಕ ಜಾಗೆ ಪಿಂದೊನಂದೆ ಪಜ್ಜಿತೋಜಿನವಲು ಮಾತ ಕಾಡು ಉಂಡೊಂದು ಎನ್ನದು ವರದಿ ತಯಾರು ಮಾಡ್ತಿದ್ದೆ. ವರದಿ ಜಾರಿಯಾಂಡ ಪಡ್ಡಾಯಿ ಘಟ್ಟದ ಬರಿಟುಪ್ಪನ ಜನಕ್ಲನ್ನು ಒಕ್ಕಿನ ಲಕ್ಕವನ ಪೋಡಿಗೆ ಉಂಡಾತಂಡ. ಮೂಲ ಸೌಕರ್ಯ ವಸತಿ, ನೀರು, ಮಾರ್ಗ, ಸಂಕ, ಕರೆಂಟ್ ಯೋಜನೆಗೆ ಅಡ್ಡಿ ಆಯರವುಂಡು. ಅಂಚಾದು ಕೂಡ ಸರ್ವೆ ಆವಡು. ಜನವಸತಿ ಜಾಗಲಿನ ಪಟ್ಟಿಡು ಬುಡಡುಂದು 10 ಹೆಚ್ಚ ವರ್ಷದ್ದು ಹೋರಾಟ ಸಾಗದಂಡು. ಈ ವಿಚಾರನು ಹಸಿರು ಪೀಠಗೂ ಅರ್ಥ ಆಪುನಂಚ ಮಲ್ಪರೆ ಕೇಂದ್ರ ಬುಕ್ಕ ರಾಜ್ಯ ಸರ್ಕಾರಗೂ ಸಾಧ್ಯ ಆತಿಜೆ. ಕೇರಳ ಸರ್ಕಾರ ಈ ಬಗೆಟ್ ಹಸಿರು ಪೀಠಗೂ ಅರ್ಥ ಮಲ್ಪಾದು ಗೆಲ್ಮೆ ಪಡುತ್ತಂಡು. ಓಟು ಬತ್ತು ನಡೆದವರ ರಾಜ್ಯ ಸರ್ಕಾರ ಏರೆಲ್ಲ ಒಕ್ಕಿಲ ಲಕ್ಕಾವುಜಿಂದು ನಂಬ ಒಂದುಂಡು. ಸರ್ಕಾರದ ಕ್ಯಾಬಿನೆಟ್ ಸಬ್ ಕಮಿಟಿ ವರದಿನ ವಾರದುಲೇ ಕೇಂದ್ರ ಸರ್ಕಾರಗೂ ಕೊರಿಯರೆ ತಯಾರ ಒಂದುಂಡು. ಗ್ರಾಮ ಪಂಚಾಯತ್ ಓಟುಡು ಜನಕ್ಲನ ವಿಶ್ವಾಸ ಪಡೆಯರೆ ಮುಖ್ಯ ರಾಜಕೀಯ ಪಕ್ಷಗಳಿಗೂ ಸವಾಲಾತಂಡು. ಪಾಕ ವರ್ಷಲೆಡ್ದು ಲಕ್ಷಗಟ್ಟಲೆ ಬಾಡಿಗೆ ಪಣವು ಕಟ್ಟಂದೆ ವ್ಯವಹಾರ ಮಲ್ತೊಂದಿತ್ತಿನ ಅಂಗಡಿಲೆಗ್ ಗುರುವಾರ ಉಳ್ಳಾಲ ನಗರಸಭೆ ಅಧಿಕಾರಿಗಳು ಒರಡುತರಣೆ ಬುಗ್ಗುದು ಅಂಗಡಿಲೆಗ್ ಬೀಗ ಚೊಡಿತರು. 5 ಲಕ್ಷ ರೂಪಾಯಿ ಬಾಡಿಗೆ ಒಲಿಪಾದ್ನ ಅಂಗಡಿಲು ಸಮೇತ ಉಲ್ಲ. ತೊಕ್ಕುಟದ ಕಟ್ಟುಣ ಒಂಜೆಟ್ಟು ಹೋಟೆಲ್, ಜವಳಿ ಅಂಗಡಿ, ಬೇಕರಿ, ಜೆರಾಕ್ಸ್, ಫಾಸ್ಟ್ ಫುಡ್ ಇಂಚ 5 ಅಂಗಡಿಲು ಇತದು ಪಾಕ ಅಂಗಡಿಲು ಬಾಡಿಗೆ ಕಟ್ಟಂದೆ ತಿಂಗಳುಗಟ್ಲೆ ಬಾಕಿದೀತ. 5 ಲಕ್ಷ ರೂಪಾಯಿ ಬಾಡಿಗೆ ಬಾಕಿ ಉಪ್ಪುನ ಅಂಗಡಿಲ ಉಂಡು. ಅಂಚಾದು ಗುರುವಾರ ಉಳ್ಳಾಲ ನಗರಸಭೆ ಅಧಿಕಾರಿಗಳು ಪೌರ ಕಮಿಷನರ್ ರಾಯಪ್ಪ ದುಂಬಾಳ್ತಿಡು ಕಾರ್ಯಾಚರಣೆ ನಡಪಾದು ಹೆಚ್ಚು ಬಾಡಿಗೆ ಬಾಕಿ ಉಪ್ಪುನ ಅಂಗಡಿಲೆಗ್ ಬೀಗ ಪಾಡ್ಪಾಯರು. ಕೆಲವು ಅಂಗಡಿಲೆಗ್ ರಡ್ಡು ದಿನತ ಪುರುಸತ್ತು ಕೊರಿಯರು. ನಗರಸಭೆತ ಅಡಿಭಾಗೋಡು ಉಪ್ಪುನ ಮೂಜಿ ಅಂಗಡಿಲೆಗ್ಲ ಬೀಗ ಪಾಡಿಯರು. ಕಾರ್ಯಾಚರಣೆದ ಪೊರ್ತುಡು ಕೌನ್ಸಿಲರ್ ಭಾರತೀಯರನ ಅಂಗಡಿಲ 30,000 ರೂಪಾಯಿ ಬಾಡಿಗೆ ಬಾಕಿದೀತಿನ ಗೊತ್ತಾತಂಡು. ಅರಿಗ್ಲ ರಡ್ಡು ದಿನತ ಅವಕಾಶ ಕೊಡ್ದು ತತ್ತಂಡ ಬೀಗ ಪಾಡುವ ಅಂದು ಜಾಗ್ರತೆ ಪಂಡೇರು. 5 ಲಕ್ಷ ಬಾಕಿದೆ. 5 ಲಕ್ಷ ಬಾಕಿದೆ, ಕೊಡಲ್ಲ, ಟೈಮ್ ಕೊಡಲ್ಲ. 5 ಲಕ್ಷ ಬಾಕಿದೆ. ನಾವು ಮುನ್ಸಿಪಾಲಿಟಿ ನಡಿಬೇಕಲ್ಲ ನೋಡಿ. ಹೊರಗಡೆ ಫಸ್ಟ್ ಕೊಡಲ್ಲ. ಇವತ್ತು ಕಟ್ಟಿ ಬಂದ್ರೆ ನೀವು ಪ್ರಾವಿಷನ್ ಕೊಡ್ತಿಲ್ಲ, ಕೊಡಲ್ಲ, ಬೀಗ ಕೊಡಲ್ಲ. 5 ಲಕ್ಷ ಬಾಕಿದೆ, ನಾನು ಕೊಡಲ್ಲ. ಎಷ್ಟು ವರ್ಷ ಲೆಕ್ಕ ಹಾಕಿದೀವಿ ನನಗೆ ಗೊತ್ತಿಲ್ಲ. ನೀವು ಅದೇ ನೋಡಿ ಬರ್ಬೇಕಾಯ್ತು. ಬಾಕಿ ಇಂಟ ಎಲ್ಲ ನೋಡಿ ನೀವು ತಗೋಬೇಕಾಯ್ತು. 1 ವಾರ ಬೀಗ ಹಾಕ್ತೀನಿ, ಕಟ್ಟಿ ಬಂದು ಮತ್ತೆ ಬೀಗ ತಗೊಂಡು ಅದು ಮಾಡಿ, ಆ ಕೆಲಸ ಮಾಡಿ. ಬನ್ನಿ, ನಿಜ ಬನ್ನಿ. ಕೊಡಲ್ಲ ನಾನು, ಇವರೇ ಕೊಡಲ್ಲ. ನಾನು ಹೇಳ್ತಾ ಇದ್ದೀನಲ್ಲ, ನೋಡಿ ಕೊಡಲ್ಲ. 4 ದಿನ ಟೈಮ್ ಕೊಡಿ. ನೋಡಿ ಕೊಡಲ್ಲ. ಇವತ್ತೇ ಕಟ್ಟಿ ಬಂದಿ ನೀವು, ರಿಲೀಸ್ ಮಾಡಿ. ನಮ್ಗೊಂದು ರಿಕ್ವೆಸ್ಟ್ ಕೊಡಿ. ಮಲ್ಲಮಟ್ಟದ ಬೇರದಕಲು ಮಲ್ಲಮಟ್ಟುಡೆ ಬಾಡಿಗೆ ಬಾಕಿದೀತಿನ ಬಗಿಟ್ಟು ಅಸಮಾಧಾನ ತೆರಿಪಾಯಿನ ಪೌರ ಕಮಿಷನರ್ ರಾಯಪ್ಪಿರು ನಿಕ್ಲೆ ಇಂಚ ಮಲ್ತರಂಡ ಬಡವೆರುದಾದ ಮಲ್ಪೊಡು ನಿಕ್ಲ ನಂಚಿನಕ್ಲು ತಿಂಗೊಲ್ದ ಬಾಡಿಗೆ ದುಂಬೆ ಕಟ್ಟೊಡಿತ್ತಂಡ ಬಾಡಿಗೆ ಬಾಕಿತೀದು ನಗರಸಭೆತ್ತ ಅಭಿವೃದ್ಧಿಗೆ ಅಡ್ಡಿ ಆವಡೆಂದು ಆರಕ್ಕೇಂಡೊಂದೆರು. ಅವರು ಬಾಡಿಗೆನ ಕಟ್ತಿದ್ರೆ ಎಲ್ಲ ಸೀಜ್ ಮಾಡಿ ಮರು ಎಲ್ಲ ಮಾಡ್ತೀವಿ. ಅದು ಯಾವುದೇ ಒತ್ತಡ ಬಂದರೂ ಅದಕ್ಕೆಲ್ಲ ಎದುರುದಿಲ್ಲ. ಸರ್ಕಾರಕ್ಕೆ ಕಟ್ಟಬೇಕಾದ ಬಾಡಿಗೆಯನ್ನು ಕಟ್ತಿದ್ರೆ ಕಾನೂನು ರೀತಿಯ ಕಟ್ಟುನಿಟ್ಟ ಕ್ರಮ ಕೈಗೊಳ್ತೀವಿ. ಇದಕ್ಕೆ ಯಾವುದೇ ಎದುರೋ ಪ್ರಶ್ನೆ ಇಲ್ಲ.
ಯಾರೇ ಅದಕ್ಕೆ ಅಡ್ಡಿ ಬಂದರೂ ನಾವು ಅದು ಹಿಂಜರಿಯುವುದಿಲ್ಲ. ಬಾಡಿಗೆ ಕ್ರಮವಾಗಿ ಕಟ್ಟಿದರೆ ನಾವು ಖಂಡಿತವಾಗಿ ಅವರಿಗೆ ಸೆಲೆಕ್ಟ್ ಮಾಡ್ತೀವಿ, ಅವರಿಗೆ ನಮಸ್ಕಾರ ಮಾಡ್ತೀವಿ ಖಂಡಿತವಾಗಿ. ಆ ರೀತಿ ಜನರು ಸಹಕಾರ ಮಾಡಬೇಕು. ಇವತ್ತು ನಗರಸಭೆ ಅಭಿವೃದ್ಧಿ ಹೊಂದಬೇಕಾದ್ರೆ ತೆರಿಗೆ ಮತ್ತು ವಾಣಿಜ್ಯ ಸಂಕೀರ್ಣ ಫೀಸ್ಗಳನ್ನು ಪ್ರತಿ ಆಯಾ ತಿಂಗಳು ಕಟ್ಟಬೇಕು. ಅತ್ತಾವರಡು ಸರ್ಕಾರಿ ಜಾಗಿನ ಖಾಸಗಿ ಮಲ್ತೊಂದು ಉಲೈಪಾಡಿರ ತೂವೊಂದುಲ್ಲೆರು ಪನ್ಪುನ ದೂರುಡ್ದಾವರ ಸಹಾಯಕ ಕಮಿಷನರ್ ಮದನ್ ಭೇಟಿ ಕೊಡ್ದು ಜಾಗೃತೆ ಪಂಡದಿತ್ತರು. ಇದೇ ಅಲ್ಪದ ಸಮಿತಿಲಿನ ಉಲೈ ಜಾಗಿತ ಬಗೆಟ್ ಯಶಸ್ವಿ ಅಭಿಪ್ರಾಯಲು ಮೂಡುತ್ತುಂಡು. ಅತ್ತಾವರ ಅರಸು ಮುಂಡತಾಯ ದೈವಸ್ಥಾನದ ಕೈತಲು ಸರ್ಕಾರಿ ಜಾಗಿನ ಖಾಸಗಿ ಮಲ್ತೊಂದು ಉಲೈಪಾಡ್ಯರೆ ತೂವೊಂದುಲ್ಲೆರು ಪನ್ಪುನ ದೂರುದ ಮಿತ್ತು ಗುರುವಾರ ಭೇಟಿ ಕೊಡ್ದು ಸಹಾಯಕ ಕಮಿಷನರ್ ಮದನ್ ಜಾಗೃತೆ ಪಂಡದು ಬೈದರು. ಇದೇ ಅಲ್ಪದ ಸಮಿತಿಲಿನ ಉಲೈ ಅಭಿಪ್ರಾಯ ಯತ್ವಾಸಿಲು ಮೂಡುತ್ತುಂಡು. ಈ ಜಾಗೆ ಕಂದಾಯ ಇಲಾಖೆಗೆ ಸೇರಿದಂಡು. ಇಲಾಖೆ ಅವಿನ ಮುಜರಾಯಿ ಇಲಾಖೆದ ಕಾರ್ಯಾಲಯಗೂ ಮಾತ್ರ ಗಲಸೆರೆ ಕೊಡ್ತುಂಡು. ಅಂಡ ಖಾಸಗಿ ವ್ಯಕ್ತಿಲು ದುರುಪಯೋಗ ಮಲ್ತೊನೆರೆ ಬಲ್ಲಿಂದ ಪಂಡದಿತ್ತಂಡು. ಎಸಿ ಎದುರುಡೆ ಮುಲ್ಪದ ಸಮಿತಿಲು ಓದಂಟು ಮಲ್ತೊಂದು ದೂರೊಂದಿರು. ನಾಗರಿಕ ಹಿತರಕ್ಷಣಾ ಸಮಿತಿ ಈ ಬಗೆಟ್ ಜವಾಬು ಕೊಡ್ದು ಸಂಚಾಲಕರು ಬೊಕ್ಕ ಊರ್ದಕಲು ಅಭಿಪ್ರಾಯ ಕೊಡ್ತಿರು. 2014 ಒದಂಟದ ಆದೇಶ ಮಲ್ತನಾರು ಸಹಾಯಕ ಕಮಿಷನರ್ ಸರ್ಕಾರಿ ಯಜಮಾನಿಕೆದ ಭೂಮಿನ ದತ್ತಿ ವಿಭಾಗಡು ಬರೆದು ಅರಸು ಮುಂಡತಾಯ ದೈವಸ್ಥಾನಗೊಂದು ಬರುತ್ತಿರು. ಅಂಡ ಐಡ್ದಲ ದುಂಬು ಮಾತಾ ಸಮುದಾಯಲ ಸೇರ್ದು ದೈವಸ್ಥಾನದ ಕೆಲಸ ಮಲ್ತಿದ್ದಾರೆ. ಆದೇಶದ್ದು ಬೊಕ್ಕ ದೈವಸ್ಥಾನಗೂ ಸಂಬಂಧಪಟ್ಟನ ಕುಟುಂಬದಕಲು ಅವು ಅಕ್ಲನೇ ಆಸ್ತಿಂದ ಪನೊಂದುಲ್ಲೇರು. ಅಂಚಾದು ಕೂಡ ಅಕ್ಲಿನ ಕೈಡ್ದೆತ್ತದು ಸಾರ್ವಜನಿಕರಿಗೆ ಕೊರಡೊಂದು ಒತ್ತಾಯ ಮಲ್ತಿದ್ದಾರೆ. ಈ ಆದೇಶ ಬರೋದಕ್ಕಿಂತ ಮುಂಚೆ ಎಲ್ಲರೂ ಬಹಳ ವರ್ಷ 100 ವರ್ಷ ಒಟ್ಟಿಗೆ ಸೇರಿಕೊಂಡ್ಬಿಟ್ಟು ದೈವಸ್ಥಾನದ ಕೆಲಸವನ್ನು ಸಾರ್ವಜನಿಕರು ಎಲ್ಲರೂ ಸೇರಿ ಮತ್ತು ಶ್ರೀಕೃಷ್ಣ ಜಯಂತ್ಯೋತ್ಸವ ಸಮಿತಿಯವರು ಕೂಡ ಒಟ್ಟಿಗೆ ಸೇರಿ ಬಹಳ ವರ್ಷದಿಂದ ಅನ್ಯೋನ್ಯವಾಗಿದ್ದುಕೊಂಡು ಸಮಿತಿಗಳನ್ನು ದೇವದ ಕೆಲಸಗಳನ್ನು ಮಾಡ್ತಾಯಿದ್ದಾರೆ. ಆದರೆ ಈ ಆದೇಶ ಯಾವಾಗ ಬಂತು ಅದರ ನಂತರದಿಂದಾಗಿ ಈ ದೇವಸ್ಥಾನದ ಸಮಿತಿಯ ಸೇರಿದಂತಹ ಕುಟುಂಬಸ್ಥರು ಇವರು ತಮ್ಮ ವೈಯಕ್ತಿಕ ಆಸ್ತಿ ಎಂಬ ಹಿನ್ನೆಲೆಯಲ್ಲಿ ಸಾರ್ವಜನಿಕರಿಂದ ದೂರ ಆಗಿದ್ದಾರೆ. ಯಾಕೆಂತ ಹೇಳಿದ್ರೆ ಅಲ್ಲಿ ಬಹಳ ವರ್ಷದಿಂದ ಕೆಲಸ ಮಾಡ್ತಿದ್ದವರು ಗ್ಯಾರೇಜ್ ಕೆಲಸ ಇರ್ಬೋದು, ಭಾಳಷ್ಟು ಗ್ಯಾರೇಜ್ಗಳಿದ್ದು ಈಗ ಹೊಸದಾಗಿ ಬಂದಿರೋ ಡಿಮಾರ್ಟ್ ಹತ್ರ ಅವರೆಲ್ಲರೂ ಕೂಡ ಅಲ್ಲಿ ಸುತ್ತಮುತ್ತಲಿದ್ದಂಥವರು ಮತ್ತು ರಿಕ್ಷಾ ಡ್ರೈವರ್ಗಳು, ಮಕ್ಕಳು ಆಟ ಆಡುವಂಥದ್ದು, ಜಾರುಬಂಡಿಗಳು, ಗುಡಿಯ ನೀರು ಮತ್ತು ಅಯ್ಯಪ್ಪ ಭಕ್ತಾದಿಗಳೆಲ್ಲರೂ ಕೂಡ ಸೇರಿ ಪ್ರತಿ ವರ್ಷ ಅಲ್ಲಿ ಟೆಂಟ್ಗಳನ್ನು ಹಾಕಿ ಮಾಡ್ತಿರುವಂಥ ಸ್ಥಳ ಇದೆ. ಅದನ್ನು ಎಲ್ಲರ ಮನಸ್ಸಿನಲ್ಲಿ ಅದೊಂದು ಸಾರ್ವಜನಿಕ ಸ್ಥಳ. ಆದರೆ ಈ ಎಂಡೋಮೆಂಟ್ನ ಆದೇಶ ಬಂದ ನಂತರ ಅದು ಏನಾಗಿದೆ ಅಂತ ಹೇಳಿದರೆ ಇದು ನಮ್ಮ ವೈಯಕ್ತಿಕ ಆಸ್ತಿ, ದೇವಸ್ಥಾನದ ಆಸ್ತಿ ಅಂತ ಹೇಳಿ ಸಾರ್ವಜನಿಕರನ್ನು ದೂರ ಮಾಡಿಟ್ಟುಕೊಂಡು ವೈಯಕ್ತಿಕವಾಗಿ ಬೆದರಿಕೆಗಳನ್ನು ಹಾಕೋದು ಮತ್ತು ನೋಟಿಸ್ಗಳನ್ನು ಬಿಡುವಂಥದ್ದು, ಪೊಲೀಸ್ ಕಂಪ್ಲೇಂಟ್ಗಳನ್ನು ಕೊಡುವಂಥ ಶುರು ಮಾಡಿದ ಮೇಲೆ ಊರಿನವರೆಲ್ಲರೂ ಕೂಡ ಒಟ್ಟಿಗೆ ಸೇರಿ ಇದು ಸರಿಯಿಲ್ಲ, ಇದು ಸಾರ್ವಜನಿಕ ಜಮೀನು ಸಾರ್ವಜನಿಕದಲ್ಲೇ ಇರಬೇಕು, ಈ ಹಿಂದೆ ನಡೆದಂತೆ ದುಂಪದ ಬಳಿ ನಡೀತಾ ಇರಬೇಕು. ಎಂಕುಲು ಮೂಲು 8 ವರ್ಷಲಡ್ದು ವಾಸ ಮಲ್ತೊಂದುಲ್ಲ ಕರಿನ 1 ವರ್ಷದ್ದು ಗ್ಯಾರೇಜ್ ಮಲ್ತದು ಕೆಲಸ ಮಲ್ತೊಂದು ಮಹಾನಗರ ಪಾಲಿಕೆಗೆ ಕಂದಾಯ ಕಟ್ಟದ ಅಂಡ ದೈವಸ್ಥಾನಗೂ ಸಂಬಂಧಪಟ್ಟನಕಲು ಎಂಕ್ಲನ ಮಿತ್ತು ಪೊಕ್ಕಡೆ ಇಜ್ಜಂದನ ಮಾತಾ ದೂರು ಪಾಡೊಂದುಲ್ಲರೆಂದು ಅಕುಲು ತೂರುದೇರು. ನಾನು ಸುನೀಲ್ ಸೇರಿಕೊಂಡು ಈಗ ಸುಮನ್ ಆಟೋ ವರ್ಕ್ಸ್ ಅಂತ ಹೇಳಿಕೊಂಡು ಒಂದು ಗ್ಯಾರೇಜ್ ನಡೆಸ್ತಾ ಬಂದಿದ್ದೇವೆ. ಇಷ್ಟು 80 ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದೇವೆ. ನಮ್ಮ ನೆರೆಕರೆಯವರಿಗಾಗಲಿ ಸುತ್ತಮುತ್ತಲಿನವರಿಗಾಗಲಿ ಯಾವುದೇ ರೀತಿಯ ತೊಂದರೆ ಇಲ್ಲ. ಬಹಳ ಸೌಹಾರ್ದವಾಗಿ ಪ್ರೀತಿಯಿಂದ ಬದುಕ್ತಾ ಇದ್ದೇವೆ. ಮತ್ತು ನಾವು ಕೆಲಸ ಮಾಡ್ತಿರುವ ಜಾಗಕ್ಕೆ ಸರಿಯಾಗಿ ಕಂದಾಯವನ್ನು ಮಹಾನಗರ ಪಾಲಿಕೆಗೆ ಕಂದಾಯವನ್ನು ಕಟ್ತಾ ಇದ್ದೇವೆ. ಆದರೆ ಇತ್ತೀಚೆಗೆ ಅರಸಮುಂಡತಾಯ ದೇವಸ್ಥಾನದ ಕುಟುಂಬಸ್ಥರಾದಂತಹ ಶ್ರೀ ಪ್ರದೀಪ್ ಕುಮಾರ್ ಮತ್ತು ಪ್ರತಿಭಾರವರು ನಮ್ಮ ಮೇಲೆ ಇಲ್ಲಸಲ್ಲದ ಆರೋಪಗಳನ್ನು ಮಾಡ್ತಾ ಆಕ್ಷೇಪಣೆ ಮಾಡ್ತಾ ನಮ್ಮ ದುಡಿಯುವ ಹಕ್ಕಿನ ಮೇಲೆ, ನಮ್ಮ ಕುಲಕಸುಬಾದಂತಹ 80 ವರ್ಷಗಳಿಂದ ಮಾಡ್ತಾ ಬಂದಂತಹ ನಮ್ಮ ದುಡಿಯುವ ಹಕ್ಕಿನ ಮೇಲೆ ಹಕ್ಕಿಗೆ ತೊಂದರೆ ಕೊಡ್ತಾ ಇದ್ದಾರೆ ಅಂತ ಹೇಳುವಂಥದ್ದು ಬಹಳ ವಿಷಾದನೀಯ. ರೈತರನ ಪುದರಡು ಒಡಿಪುಡು ಡೋಂಗಿ ನಾಯಕರನ ಹೋರಾಟ ನಡೆತೊಂದುಂಡು ಒಡಿಪುದ ಲೋಕಸಭಾ ಸದಸ್ಯರು ಶೋಭಾ ಕರಂದಾಜೆ ದೂರುತ್ತೇರು. 6 ಸುದ್ದಿಗಾರರಿಡ ಪಾತೆರ್ದು ಮಧ್ಯವರ್ತಿಲಿನ ಎಡ್ಡೆಪ್ಪುಗಾದ ಈ ಹೋರಾಟ ಮಲ್ತೊಂದುಲ್ಲೆರೆಂದು ಪಣ್ತೇರು. ಒಡಿಪು ಚಿಕ್ಕಮಗಳೂರು ಲೋಕಸಭಾ ಸದಸ್ಯರು ಶೋಭಾ ಕರಂದಾಜೆ ಒಡಿಪುಡು ಸುದ್ದಿಗಾರರಿಡ ಪಾತೆರ್ದು ರಡ್ಡು ಮೂಜಿ ದಶಕಲೆಡ್ದು ರೈತರಿನ ಬೇಡಿಕೆ ಇತ್ತಡು. ಎಪಿಎಂಸಿಡ್ ರೈತರಿನ ಕೇನುನಕ್ಲೆ ಇಚ್ಚಾಂಡು ಎಪಿಎಂಸಿ ದಳ್ಳಾಲಿಲು ರೈತರಿನ ಶೋಷಣೆ ಮಲ್ತೊಂದಿತ್ತರು. ಕೃಷಿ ಉತ್ಪತ್ತಿ ದಲ್ಲಾಳಿಲಿನ ವಿರುದ್ಧ ಈ ದುಂಬು ಏತೋ ಹೋರಾಟ ನಡೆತದಂಡು ಅಂಚಾದು ಎಪಿಎಂಸಿ ಕಾಯ್ದೆನ ತಿದ್ದುದಂಡು ಅಂಡ ಕೆಲವರು ಹೋರಾಟಡು ಪಾಲ್ದತೊನ್ನವು ಡೋಂಗಿ ವ್ಯವಹಾರ ರಾಜಕೀಯ ಕಾರಣ ಮಾತಾ ರಾಜಕೀಯ ಪಕ್ಷಲು ರಡ್ಡು ಭಾಗ ಮಲ್ಪುನ ನೀತಿ ತೋಜಾ ಒಂದುಲ್ಲ. ಕೃಷಿ ಹೋರಾಟಗ್ಲ ಜೆಎನ್ಯು ಭಯೋತ್ಪಾದಕರಿಗ್ಲ ದಾನೆ ಸಂಬಂಧ
పంజాబుడు ఏపీఎంసీ లాబీ నడుతుందుండు మధ్యవర్తులైన ఎడ్డెప్పుగాద ఈ ಹೋರಾಟ ಮಲ್ತೊಂದುಳ್ಳೇರು ಕೋಡಿಹಳ್ಳಿ ಹೋರಾಟಗೂ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಕಾಂಗ್ರೆಸ್ ರಾಜ್ಯ ಗುರ್ಕಾರರು ಡಿಕೆ ಶಿವಕುಮಾರ್ ಪೋಪೆರು ಅಂಚಂಡ ಒಂದು ವಾರಿತಿದ ಹೋರಾಟಂದು ಶೋಭಾ ಕರಂದ್ಲಾಜೆ ಕೊಂಗಿ ಮಲ್ತೇರು. ರೈತ ಹೋರಾಟಗಾರರಾಗಿದ್ದಂಥ ಕೋಡಿಹಳ್ಳಿ ಚಂದ್ರಶೇಖರ್ ಅವರು ಸಾರಿಗೆ ನೌಕರರು ಕೂಡ ಆದರು. ಅದು ಬೇರೆ ವಿಷಯ, ಬೇರೆ ಭಾಗ ಅದು. ಆದರೆ ಕೋಡಿಹಳ್ಳಿ ಚಂದ್ರಶೇಖರ್ ಅವರ ನೇತೃತ್ವದ ಹೋರಾಟ ಕೇವಲ ರೈತ ಹೋರಾಟವಾಗಿ ಉಳಿಯಲಿಲ್ಲ. ಅಲ್ಲಿಗೆ ಡಿ ಕೆ ಶಿವಕುಮಾರ್ ಹೋಗ್ತಾರೆ, ಅಲ್ಲಿಗೆ ಸಿದ್ದರಾಮಯ್ಯನವರು ಹೋಗ್ತಾರೆ. ರೈತ ಹೋರಾಟಕ್ಕೆ ಕಾಂಗ್ರೆಸ್ಸಿನ ಬೆಂಬಲ ಘೋಷಣೆ ಆಗುತ್ತೆ. ಅದಾದ ನಂತರ ಕೋಡಿಹಳ್ಳಿ ಚಂದ್ರಶೇಖರ್ ಅವರು ಸಾರಿಗೆ ನೌಕರರ ಹೋರಾಟದಲ್ಲಿ ಭಾಗವಹಿಸ್ತಾರೆ. ಅಂದರೆ ಒಟ್ಟು ಕೋಡಿಹಳ್ಳಿ ಚಂದ್ರಶೇಖರ್ ಅವರ ರೈತಪರ ಕಾಳಜಿ ಬಗ್ಗೆ ಇವಾಗ ಸಂಶಯ ಹುಟ್ಟುತ್ತಾ ಇದೆ. ಅವರು ಕಾಂಗ್ರೆಸ್ಸಿನ ಆನತಿಯಂತೆ ಅವರ ಸೂಚನೆಯಂತೆ ನಡ್ಕೊತಿದ್ದಾರೆ ಅನ್ನುವಂಥ ಒಂದು ಸಂಶಯ ಕೂಡ ನಮ್ಮದಿದೆ. APMCಯಲ್ಲಿ ಮಾರಾಟ ಮಾಡೋದಕ್ಕೆ ಯಾವುದೇ ರೈತನನ್ನು ತಡಿತಾ ಇಲ್ಲ. ಆದರೆ APMCಯಲ್ಲಿ ಉತ್ತಮ ಬೆಲೆ ಸಿಕ್ಕಿದ್ರೆ ಅಲ್ಲಿ ಕೊಡ್ಬೋದು, ಇಲ್ಲದೆ ಹೋದರೆ ಖಾಸಗಿ ವ್ಯಕ್ತಿಗಳಿಗೂ ಅವನು ಕೊಡ್ಬೋದು. ಇದು APMCಯ ತಿದ್ದುಪಡಿ. ಇದರಿಂದ ರೈತನಿಗೆ ಲಾಭ ಆಗುತ್ತೆ. ಈ ಟುಕಡೆ ಗ್ಯಾಂಗ್, ಯಾವ ಟುಕಡೆ ಗ್ಯಾಂಗ್ JNUಯಲ್ಲಿತ್ತು, ಯಾವ ಟುಕಡೆ ಗ್ಯಾಂಗ್ ಇವತ್ತು ದೇಶ ವಿರೋಧಿ ಚಟುವಟಿಕೆಯಲ್ಲಿ ಮತ್ತು CIAಯಲ್ಲಿ ವಿರೋಧಿ ಶಹೀನ್ ಬ್ಯಾಗಲ್ಲಿ ಭಾಗವಹಿಸಿತು. ಆ ಶಹೀನ್ ಬ್ಯಾಗಲ್ಲಿ ಭಾಗವಹಿಸಿದಂಥ ವ್ಯಕ್ತಿಗಳೇ ಇವತ್ತು ದೆಹಲಿಯ ರೈತ ಹೋರಾಟವನ್ನು ಲೀಡ್ ಮಾಡ್ತಾ ಇದ್ದಾರೆ. ರೈತರು ನ್ಯಾಯಯುತವಾಗಿ ಕೇಳಲಿ, ರೈತರು ಏನೇ ಕೇಳಿದರೂ ಕೂಡ ಅವರ ಜೊತೆ ಮಾತುಕತೆಗೆ ನಾವು ಸಿದ್ಧ ಅನ್ನುವಂಥದ್ದನ್ನೇ ಈಗಾಗಲೇ ಕೇಂದ್ರ ಸರ್ಕಾರ ಸ್ಪಷ್ಟ ಮಾಡಿದೆ. 2-3 ಬಾರಿ ಮಾತುಕತೆ ಮಾಡಿದೆ. ಕೋಟೆಕಾರ ವ್ಯವಸಾಯ ಸೇವಾ ಸಹಕಾರ ಸಂಘ 2019-20 ಸಾಲಿಡ್ 439 ಕೋಟಿ 23 ಲಕ್ಷ ರೂಪಾಯಿ ವ್ಯವಹಾರ நடப்பாது 1 ಕೋಟಿ 45 ಲಕ್ಷ ರೂಪಾಯಿ ಲಾಭ ಮಲ್ತದೆಂದು ಸಂಘದ ಗುರಿಕಾರರು ಕೃಷ್ಣ ಶೆಟ್ಟಿ ತೀರ್ಥ ಕೋಟೆಗಾರ್ ಗುತ್ತು ಪಂತರು. ಕೋಟೆಕಾರಡು ಸಂಘದ ಪ್ರಧಾನ ಆಫೀಸರ್ ಆರು ಸುದ್ದಿ ಕುಟ್ಟುಡು ಇವರ ಕೊಡ್ತಾರೆ. ಕೋಟೆಕಾರ ವ್ಯವಸಾಯ ಸೇವಾ ಸಹಕಾರ ಸಂಘದ ಗುರ್ಕಾರರು ಕೃಷ್ಣ ಶೆಟ್ಟಿ ತೀರ್ಥ ಕೋಟೆಕಾರ್ ಗುತ್ತು ಕೋಟೆಕಾರದ ಸಂಘದ ಸಭಾಂಗಣಡು ಸುದ್ದಿ ಕುಟ್ಟುಡು ಪಾತಿರ್ದು ಇರುವ 2020 ಸಾಲದ ಸಂಘದ ವ್ಯವಹಾರಗಳನ್ನು ದುಂಬುದಿಯರು 2019-20 ಸಾಲಿಡ್ ಸಂಘ 439 ಕೋಟಿ 23 ಲಕ್ಷ ರೂಪಾಯಿ ವ್ಯವಹಾರ நடப்பாதுண்டு ಒಟ್ಟು 1 ಕೋಟಿ 45 ಲಕ್ಷ ರೂಪಾಯಿ ಲಾಭದೈದುಂಡು 2019-20 ಸಾಲದ ಅಖೇರಿಗೂ ಸಂಘ ಎ ಕ್ಲಾಸದ 7,157 ಸದಸ್ಯರನ್ನು ಹೊಂದಿದ್ದು 2 ಕೋಟಿ 9 ಲಕ್ಷ ರೂಪಾಯಿ ಪಾಲು ಬಂಡಾಳ ಉಂಡು. 219 ಕೋಟಿ 80 ಲಕ್ಷ ರೂಪಾಯಿ ಠೇವಣಿ ಒಟ್ಟಾತದು. ವರ್ಷದ ಅಖೇರಿಗೂ 101 ಕೋಟಿ 85 ಲಕ್ಷ ರೂಪಾಯಿ ಠೇವಣಿ ಉಂಡು. ಕರಿನ ವರ್ಷಗೂ ತೂಕದ ತುಂಡ ಈ ಸರ್ತಿ 8 ಕೋಟಿ 95 ಲಕ್ಷ ರೂಪಾಯಿ ಬುಳಿಚ್ಚಲು ಸಾಧ್ಯ ಆತಂಡು. ಈ ಸರ್ತಿ 110 ಕೋಟಿ 74 ಲಕ್ಷ ರೂಪಾಯಿ ಸಾಲ ಕೊಡ್ತುಂಡು. 103 ಕೋಟಿ 7 ಲಕ್ಷ ರೂಪಾಯಿ ಸಾಲ ವಸೂಲು ಆತಂಡು. 72 ಕೋಟಿ 72 ಲಕ್ಷ ರೂಪಾಯಿ ಸಾಲ ಪಿದ ಇತದು ಬರಿಯರೆ ಬಾಕಿ ಉಂಡು. ಸಾಲ ವಸೂಲು ಮಲ್ಪುನೆಟ್ಟು 90% ಬುಳಿಚ್ಚಲು ಸಾಧ್ಯ ಆತನೆಂದು ಕೃಷ್ಣ ಶೆಟ್ಟಿ ಪಂಡ್ಯರು. ಸಂಘವು ನಿರಂತರವಾಗಿ ಹಲವು ವರ್ಷಗಳಿಂದ ತನ್ನ ಷೇರುದಾರರಿಗೆ 25% ಡಿವಿಡೆಂಟನ್ನು ನೀಡುತ್ತಾ ಬಂದಿರುತ್ತದೆ. ಈ ಬಾರಿಯೂ ಶೇಕಡ 25% ಡಿವಿಡೆಂಟು ಕೊಡಲು ಸಂಘದ ಆಡಳಿತ ಮಂಡಳಿ ತೀರ್ಮಾನಿಸಿರುತ್ತದೆ. ಮಂಜೂರಾತಿಗಾಗಿ ಇದೇ ಬರುವ 19-12 ನಡೆಯುವ ಮಹಾಸಭೆಯ ಮುಂದೆ ಮಂಡಿಸಲಾಗುವುದು. ಸಂಘದ ಪ್ರಧಾನ ಕಚೇರಿಯಲ್ಲಿ ಗ್ರಾಹಕರ ಅನುಕೂಲಕ್ಕಾಗಿ ನೆಫ್ಟ್ RTGS ವ್ಯವಸ್ಥೆಯನ್ನು ಮಾಡಲಾಗಿದೆ. ಇದರಿಂದ ನಮ್ಮ ಗ್ರಾಹಕರಿಗೆ ಅನುಕೂಲವಾಗುತ್ತದೆ. ಸಂಘದಲ್ಲಿ ಕೋರ್ ಬ್ಯಾಂಕಿಂಗ್ ವ್ಯವಸ್ಥೆಯನ್ನು ಅಳವಡಿಸಲಾಗಿದೆ. ಇದರಿಂದ ಸಂಘದ ಗ್ರಾಹಕರು ಯಾವುದೇ ಶಾಖೆಯಲ್ಲಿ ತಮ್ಮ ವ್ಯವಹಾರವನ್ನು ಮಾಡಬಹುದಾಗಿದೆ. ರೈತರಿಗೆ ಸರ್ಕಾರದಿಂದ ಸಿಗುವಂಥ ಸಾಲ ಮನ್ನಾ, ಬಡ್ಡಿ ರಹಿತ ಬೆಳೆ ಸಾಲ ಮತ್ತು ಶೇಕಡ 3 ದರದಲ್ಲಿ ಮಧ್ಯಾವಧಿ ಕೃಷಿ ಸಾಲವನ್ನು ನೀಡುತ್ತಿದ್ದೇವೆ. ಕೊರೋನಾ ಸಂದರ್ಭದಲ್ಲಿ ಸಂಘವು ಮನೆ ಬಾಗಿಲಿಗೆ ಬ್ಯಾಂಕ್ ಎಂಬ ಘೋಷವಾಕ್ಯದಂತೆ ಗ್ರಾಹಕರವರ ಮನೆ ಬಾಗಿಲಿಗೆ ಹೋಗಿ ಸೇವೆಯನ್ನು ನೀಡಿರುತ್ತೇವೆ. ಸಂಘದ ಉಳ್ಳಾಲ ಶಾಖೆಯಲ್ಲಿ 2 ಪಡಿತರ ಕೇಂದ್ರಗಳಿದ್ದು ಇದರಲ್ಲಿ APL BPL ಸೇರಿ ಒಟ್ಟು 5,700 ಪಡಿತರ ಚೀಟಿಗಳಿವೆ. ಸರಿಯಾದ ಸಮಯಕ್ಕೆ ಪಡಿತರ ವಿತರಣೆಯನ್ನು ನಾವು ಮಾಡುತ್ತಿದ್ದೇವೆ. ಸಂಘದ ಪ್ರಧಾನ ಕಚೇರಿಯಲ್ಲಿ ರೈತರ ಅನುಕೂಲಕ್ಕಾಗಿ ರಸಗೊಬ್ಬರ ಮಾರಾಟದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಕೋಟೆಕಾರ ಬೀರಿಯ ರಾಷ್ಟ್ರೀಯ ಹೆದ್ದಾರಿಯ ಪಕ್ಕದಲ್ಲಿ 0.3 ಸೆನ್ಸ್ ಜಾಗವನ್ನು ಕೋಟೆಕಾರ ವ್ಯವಸಾಯ ಸೇವಾ ಸಹಕಾರ ಅಧೀನದಲ್ಲಿದ್ದು ಇದರಲ್ಲಿಂದು ವಾಣಿಜ್ಯ ಸಂಕೀರ್ಣವನ್ನು ಮಾಡಲು ಆಡಳಿತ ಮಂಡಳಿ ತೀರ್ಮಾನಿಸಿದೆ.
ಒತ್ತುಗುರ್ಕಾರರು ಅಬುಸಾಲಿ ಕೆಬಿ ನಿರ್ದೇಶಕರಾದುಪ್ಪನ ಗಂಗಾಧರ ಯು ಕೆ ಕೃಷ್ಣಪ್ಪ ಸಾಲಿಯನ್ ಉದಯ್ ಕುಮಾರ್ ಶೆಟ್ಟಿ ಅರುಣ್ ಕುಮಾರ್ ಸುದ್ದಿ ಕುಟುಡಿದ್ದರು. ಎನ್ಮ ವರ್ಷದುಂಬು ಕಾಪು ಮಲ್ಲಾರ ಗ್ರಾಮದ ಕೋಟೆ ಪನ್ಪುನವಲು ಕಂಡದ್ನ ಕೇಸನ್ನು ಕಾಪು ಪೊಲೀಸರು ಇತ್ತೆನ್ನಾಡು ಪತ್ತಿದರು. ಆನಿ ಇಲ್ಲು ವಂಚಿತ ಪಿರೌದ ಬಾಕಿಲು ಪೊಲಿತದು ಉಲೈ ಪೊಗ್ಗುದನ ಕಲ್ವೆರು ಬಂಗಾರ ಪದ್ದಿ ಬೊಕ್ಕ ಸೊತ್ತಲನ್ನು ಕಂಡದು ಪದರಾಡಾಗಿದ್ದರು. ಕಾಪು ಪೊಲೀಸರು ಗುರುವಾರ ಇರುವರು ಕಳ್ವೆರೆನ್ನು ಪತ್ತಿದರು. ಕಾಪುದ ಮಲ್ಲಾರ ಗುಡ್ಡೆಕೇರಿದ ಅಬ್ದುಲ್ ಸತ್ತಾರ್ ಬೊಕ್ಕ ಪಾದೂರು ಚಂದ್ರನಗರದ ಅಬ್ದುಲ್ ರಹಿಮಾನ್ ಫಕ್ರುದ್ದೀನ್ ಬಂಧನ ಆಯ್ನ ಆರೋಪಿಲು ಮೊಕುಲು 2000 ಪದ್ರಾಡೆಟ್ಟು ಜುಲೈ ತಿಂಗಳು ಮಲ್ಲಾರ್ ಕೋಟೆದ ಪರ್ವೀನ್ ಬಾನು ಪನ್ಪುನರನ ಇಲ್ಲದ ಪಿರೌದ ಬಾಕಿಲು ಪೊಲಿತದು ಒಲೈ ಪೊಗ್ಗುದು 2 ಲಕ್ಷ ರೂಪಾಯಿ ಬಿಲೆತ್ತ ಬಂಗಾರ ಪದ್ದೆ ಬೊಕ್ಕ 50,000 ರೂಪಾಯಿ ಬಿಲೆತ್ತ ಸ್ಟೀಲ್ ಬಾಚನನ್ನು ಕಂಡದಿತ್ತರು. ಒಡಿಪು ಎಸ್ಪಿ ಡಾಕ್ಟರ್ ವಿಷ್ಣುವರ್ಧನ್, ಹೆಚ್ಚಿಗೆ ಎಸ್ಪಿ ಕುಮಾರ್ ಚಂದ್ರ, ಡಿವೈಎಸ್ಪಿ ಭರತ್ ರೆಡ್ಡಿ ನಿರ್ದೇಶನಡು ಕಾಪು ಪೊಲೀಸ್ ವೃತ್ತ ನಿರೀಕ್ಷಕರು ಪ್ರಕಾಶ್ ದುಂಬಾಳ್ತಿಡ್ ಪೊಲೀಸರು ಕಾರ್ಯಾಚರಣೆ ಮಲ್ತದು ಎರವರನ್ನ ಪತ್ತಿದರು. ಬಜಪೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ್ದು ದುಬೈಗೆ 4,35,200 ರೂಪಾಯಿ ಪಿದೈ ದೇಶದ ನೋಟುలను ಅಕ್ರಮವಾದ ಸಾಗಾನಗ ಒರಿಯನ ಸಿಐಎಸ್ಎಫ್ ಅಧಿಕಾರಿಗಳು ಬಂಧನ ಮಲ್ತಿದ್ದಾರೆ. ಆಯನ ಕಾಸರಗೋಡು ಚಿತ್ತಾರಿ ಬಾರಿಕಾಡ್ದ ತಾಜುದ್ದೀನ್ ಎಂದು ಗುರ್ತು ಮಲ್ತಿದ್ದಾರೆ. ಬಜಪೆದ ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಡು ಸಿಐಎಸ್ಎಫ್ ಅಧಿಕಾರಿಗಳು ಕಾಸರಗೋಡು ಚಿತ್ತಾರಿ ಬಾರಿಕಾಡ್ದ ಒರಿ ವ್ಯಕ್ತಿಯನ್ನು ಬಂಧನ ಮಲ್ತಿದ್ದಾರೆ. ತಾಜುದ್ದೀನ್ ಪುದರದ 39 ವರ್ಷದ ಜವನೆ ಸುಮಾರು 4,35,200 ರೂಪಾಯಿ ಪಿದೈ ದೇಶದ ನೋಟುలను ಅಕ್ರಮವಾದ ಸಾಗಾನಗ ತಿಕ್ಕಲ್ದು ಬಿಡ್ತೆ. ಆಯೆ ಗುರುವಾರ ಪಯ್ಯ 4 ವಿಮಾನ ನಿಲ್ದಾಣಗೂ ಬನ್ನಗ ತನಿಖೆ ಮಲ್ತಿದ್ದಾರೆ. ಯುರೋಪಿಯನ್ದ ಪಣವು ಯುರೋಪಕ್ಕ ಯುಎಇದ ದಿರಾಮ್ ತಿಕ್ದಂಡು ತಾಜುದ್ದೀನ್ ಪಾಡ್ತನ ಉಲಾಯ್ದ ಕುಂಟುದ ಉಲಾಯ್ ದೆಂಗಾದಿದ್ದಿತ್ತೆ. ಸಿಐಎಸ್ಎಫ್ ಅಧಿಕಾರಿ ದೇವೇಂದರ್ ಸಿಂಗ್ ಅಕ್ರಮ ಸಾಗಾವಣೆಯನ್ನು ನಾಡಪತ್ತಿದ್ದರು. ಆರೋಪಿನು ಬೊಕ್ಕ ಪಿದೈ ದೇಶದ ಪಣವು ಕಾಸನು ತನಿಖೆಗಾದ ಕಸ್ಟಮ್ಸ್ ಅಧಿಕಾರಿಗಳಿಗೆ ಕೈ ಪಗತದನೆಂದು ವಿಮಾನ ನಿಲ್ದಾಣದ ಮೂಲ ತೆರಿಪಾದಡು. ಮಂಗನಾಥೆ ರಬಸುಡು ಮರ ಏರುಣ ಮುರ್ಗ ಓವುಲ ಹೆಚ್ಚಿಗೆ ಆಂಡ ಮಂಗನಾಥೆ ರಬಸುಡು ವ್ಯಕ್ತಿ ಉರಿ ತಾರೆ ಏರಿದೆ. ಈ ಬಗೆಟ್ಟು ವಿಡಿಯೋ ಒಂಜಿ ಸಾಮಾಜಿಕ ಜಾಲತಾಣನಡು ಭಾರಿ ಸುದ್ದಿ ಲಕ್ಕಾದಂಡು. ತಾರೆ ಏರು ನೆಟ್ಟು ಮಂಗೆ ಭಾರಿ ಬಿಡ್ಸಗೆ ಆಂಡ ಈ ವಿಡಿಯೋಡು ನಿಕ್ಕುಲು ನರಮಾನಿ ಒರಿ ತಾರೆ ಏರುನೆನು ತೂವೊಂದುಲ್ಲರು. ಮಂಗನಾಥೆ ರಬಸುಡು ತಾರೆ ಏರುಂದುಲ್ಲೆರು. ತಾರೆ ಏರುಂಡ ತುಂಡ ನಿಕ್ಲಿಗು ಆಶ್ಚರ್ಯಾವು ಆಂಡ ಒಂದು ಏರು ಒಲ್ಪಾಂದು ತೆರೆದು ಬೈದಿಜಿ ಸಾಮಾಜಿಕ ಜಾಲತಾಣನಡು ಒಂದು ಭಾರಿ ಸುದ್ದಿ ಲಕ್ಕಾದಂಡು. ಒಂದು ಪಂಥ ದಾಖಲೆಗೂ ತಾರೆ ಏರ್ದಿನ ಅತ್ತಂದು ತೋಚುಂಡು ತಮಾಸೆ ಮಜಾ ಮಲ್ಪರೆ ತಾರೆ ಏರುನಂಚ ತೋಚುಂಡು. ಇತ್ತದ ಕಾಲಡು ತಾರೆ ಏರುನ ಈತು ಬಿಡ್ಸೆರ ಉಲ್ಲೇರ ಪನ್ಪುನವೇ ಸೋಚಿಕದ ಸಂಗತಿ ಆತಂಡು. ಎತ್ತೆ ಕೊಡೋರನಿತ ಮಲ್ಲ ಸುದ್ದಿಲು. ಸ್ಮಾರ್ಟ್ ಸಿಟಿ ಯೋಜನೆದ 34 ಕಾಮಗಾರಿಲೆಡು 2000 ಪದ್ಧತಿತ್ತ ಕಟ್ಟಡ ನಿರ್ಮಾಣ ತ್ಯಾಜ್ಯ ಇಲವರಿ ನಿಯಮ ಪಾಲನೆ ಮಲ್ತೊಂದುಂಡ ಇಚ್ಚ ಡಿಸೆಂಬರ್ 23 ವಿಚಾರಣೆ ಸ್ಮಾರ್ಟ್ ಸಿಟಿ ವ್ಯವಸ್ಥಾಪಕ ನಿರ್ದೇಶಕರ ಹಾಜರಾಯರ ಹೈಕೋರ್ಟ್ ಆದೇಶ. ಉಜ್ರದ ಉದ್ಯಮಿ ಎಕೆ ಶಿವನ್ರನ ಪುಲ್ಲಿನ ಬೆಳ್ತಂಗಡದ ಇಲ್ಲಡು ರಟ್ಟಾಯಿನ 17 ಕೋಟಿ ರೂಪಾಯಿ ಬೇಡಿಕೆ ಪೊಲೀಸರಿಡ್ದು ಭಾರೀ ತನಿಖೆದ ಕಾರ್ಯಾಚರಣೆ. ಹಸಿರು ಪೀಠದ ಆದೇಶದಂಚ ಕೇಂದ್ರ ಸರ್ಕಾರ ಕಸ್ತೂರಿ ರಂಗನ್ ವರದಿನ ಜಾರಿ ಮಲ್ಪುನ ಗಾಳಿ ಸುದ್ದಿ. ಒಡಿಪುದ 25 ಹೆಚ್ಚ ಗ್ರಾಮದಕ್ಲೆಗೆ ವರದಿ ಜಾರಿ ಆಪುನ ಬೋಡಿಕೆ. ಪಾಕ ವರ್ಷಲಿಡ್ದು ಲಕ್ಷಗಟ್ಲೆ ಬಾಡಿಗೆ ಕಟ್ಟಂದೆ ಬಾಕಿ ವರಿಪಾಯಿನ ಅಂಗಡಿ ಉದ್ಯಮಲು. ಉಳ್ಳಾಲ ನಗರಸಭೆ ಅಧಿಕಾರಿಲಿಡ್ದು ತುರ್ತು ಕಾರ್ಯಾಚರಣೆ ಅಂಗಡಿಲೆಗ ಬೀಗ. ಇನ್ನಿತ್ತ ತುಳುಸುದ್ದಿಲು ನನ್ನಲಾತ ಸುದ್ದಿ ಬೊಕ್ಕ ಮನೋರಂಜನೆ ಗೊತ್ತು ಒಂದು ಪ್ಲೇ ನಮ್ಮ ಕುಡ್ಲ ನ್ಯೂಸ್ 24/7 ಇಂದು ವಿಶ್ವಾಸದ ಪ್ರತಿಬಿಂಬ.